ರಾಜ್ ಅವರ ಮೇಲೆ ಅವರಿಗೆ ಏನು ಕಾಳಜಿ ಇಲ್ಲದಿದ್ದರೆ 26ನೇ ತಾರೀಕಿಗೆ ಸಮಿತ್ ರಾಜ್ ಅವರು ಜೈಲಿಗೆ ಹೋಗ್ತಾರೆ. 27ನೇ ತಾರೀಕಿಗೆ ಜೈಲಿಗೆ ಯಾರು ಸಮಿತ್ ರಾಜನ್ನು ನೋಡಲಿಕ್ಕೆ ಹೋಗಿದ್ದಾರೆ? ಈ ಪ್ರಶ್ನೆಯನ್ನು ದಯವಿಟ್ಟು ಕೇಳಬೇಕು ನೀವು. 27ನೇ ತಾರೀಕಿಗೆ ಜೈಲಿಗೆ ಸಮಿತ್ ರಾಜನ್ನು ನೋಡಲಿಕ್ಕೆ ಯಾರು ಹೋಗಿದ್ದಾರೆ? ಬಹುಶಃ ಜೈಲಲ್ಲಿ ಬಹಳಷ್ಟು ಬೇರೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಕೂಡ ಇದ್ದಾರೆ, ಮೂಡುಬಿದ್ರೆಯಲ್ಲಿದ್ದವರು ಕೂಡ ಇದ್ದಾರೆ. ಅವರನ್ನು ನೋಡಲಿಕ್ಕೆ ಶಾಸಕರು ಹೋಗಲಿಲ್ಲ. ಶಾಸಕರು 27ನೇ ತಾರೀಕಿಗೆ ಸಮಿತ್ ರಾಜನ್ನು VIP ಕೊಠಡಿಗೆ ಕರೆಸಿ ಮಾತುಕತೆಯನ್ನು ಮಾಡಿದ್ದಾರಲ್ಲ. ಇದರ ವಿಚಾರ, ಈ ವಿಚಾರವನ್ನು ಇವತ್ತು ನಾನು ಪತ್ರಿಕಾಗೋಷ್ಠಿ ಕರೆದಾಗ ಮೂಲ ಕಾರಣ ಉಮಾನಾಥ್ ಕೋಟ್ಯಾನ್ರವರು ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯ ಕೂಡ ಅವರು ಜನರ ಮುಂದೆ ಅವರು ನಾನು ಏನು ತಪ್ಪು ಮಾಡಲಿಲ್ಲ, ನಾನು ಅನ್ಯಾಯ ಮಾಡಲಿಲ್ಲ, ಸಮಿತ್ ರಾಜ್ಗೆ ಮತ್ತು ನನಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ಬೋದು. ಆದರೆ ಎಲ್ಲ ಜನರಿಗೆ ಗೊತ್ತುಂಟು ಸಮಿತ್ ರಾಜ್ ಮತ್ತು ಉಮಾನಾಥ್ ಕೋಟ್ಯಾನ್ರವರ ಎಂಥ ಅನ್ಯೋನ್ಯ ಸಂಬಂಧ ಅಂತ. ಇವತ್ತು ಸಮಿತ್ ರಾಜ್ ದರೆಗುಡ್ಡೆ ಅಂತ ಒಬ್ಬ ರೌಡಿ, ಒಬ್ಬ ಪುಂಡ ಪೋಖ್ರಿ ಈ ಮೂಡುಬಿದ್ರೆಯಲ್ಲಿ ಬೆಳಿಲಿಕ್ಕೆ ಕಾರಣ ಯಾರಾದ್ರಿದ್ರೆ ಅದು ಉಮಾನಾಥ್ ಕೋಟ್ಯಾನ್ ಅಂತ ಅದು ಸರ್ವ ಜನರಿಗೆ ಗೊತ್ತು, ಅವರ ಪಕ್ಷದವರಿಗೆ ಗೊತ್ತುಂಟು. ಆದರೆ ಗೊತ್ತಿಲ್ಲದ ವಿಚಾರ ಏನಂತ ಹೇಳಿದರೆ 27ನೇ ತಾರೀಕಿಗೆ ಜೈಲಿಗೆ ಹೋಗಿ ಸಮಿತ್ ರಾಜನ್ನು ಭೇಟಿ ಮಾಡಿ ಬಂದಂಥ ಶಾಸಕರು ಯಾರಾದ್ರಿದ್ರೆ 50 CD ಮೊಬೈಲಲ್ಲಿ ವಿಡಿಯೋ ಇದ್ದಂಥ ಒಬ್ಬ ನೀಚ ರೌಡಿಯನ್ನು, ಒಬ್ಬ ದುಷ್ಟನನ್ನು ಶಾಸಕರು ಭೇಟಿ ಮಾಡಲಿಕ್ಕೆ ಹೋಗ್ತಾರೆ ಅಂತ ಹೇಳಿದರೆ ಇವರ ಹತ್ರ ಯಾವ ನೈತಿಕತೆ ಇದೆ? ಯಾಕೆ ಇವರು ಹೋಗಬೇಕು? ಸಮಿತ್ ರಾಜ್ ಮೊಬೈಲಲ್ಲಿ ಏನಿರುವುದು? 50 ಹೆಣ್ಣು ಮಕ್ಕಳ CD, ಅದರಲ್ಲಿ ಕೂಡ ಮೂಡುಬಿದ್ರೆ ವಿಧಾನಸಭಾ ಕ್ಷೇತ್ರದ ಹೆಣ್ಣು ಮಕ್ಕಳ CD. ಇಂಥ ಒಬ್ಬ ರೌಡಿಯನ್ನು ನೋಡಲಿಕ್ಕೆ ಶಾಸಕರು ಜೈಲಿಗೆ ಹೋಗ್ತಾರೆ ಅಂತ ಹೇಳಿದರೆ ಶಾಸಕರ CD ಕೂಡ ಸಮಿತ್ ರಾಜ್ ಜೊತೆ ಇದೆ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೇನೆ. ಬಹುಶಃ ಸಮಿತ್ ರಾಜನ್ನು ನೋಡುವಾಗ ಇವತ್ತು ನನಗೆ ಬೇಸರ ಆಗ್ತದೆ. ಅವ ಯಾರನ್ನು ನಂಬಿ ಈ ಥರ ಎಲ್ಲ ಮಾಡಿದಾನ, ಇವತ್ತು ಅವರೇ ಘಂಟಾಘೋಷಣವಾಗಿ ಹೇಳಿದ್ದಾರೆ ನನಗೂ ಮತ್ತೆ ಅವನಿಗೆ ಸಂಬಂಧ ಅಲ್ಲ, ಅವ ನನ್ನ ಬಂಟನೆಲ್ಲ ಅಂತ. ಅವ ಆಯ್ಕೆ ಮಾಡಿದ ನಾಯಕನೂ ಕೂಡ ರಾಂಗ್. ಅವ ಉಮಾನಾಥ್ ಕೋಟ್ಯಾನ್ನ ಹಿಂದೆ ಹೋಗಿ ಅವ ಏನೆಲ್ಲ ಇವತ್ತು ಕರ್ತವ್ಯ ಮಾಡಿದಾನ, ಇವತ್ತು ಅವರವನ ಕೈ ಬಿಟ್ಟಿದ್ದಾರೆ. ಸಮಿತ್ ರಾಜ್ಗೆ ಸಹ ಇದೊಂದು ಪಾಠ. ಯಾರನ್ನು ನಂಬಿ ಈ ಬೇಡದ್ದೆಲ್ಲ ಕೆಲಸ ಮಾಡಿದ್ದೆ ಇಲ್ಲಿ ನೋಡುವವರೊಬ್ಬ ಇದ್ದಾರೆ, ದೇವರಂತ ಒಬ್ಬರಿದ್ದಾರೆ. ಆ ದೇವರು ಖಂಡಿತವಾಗಿ ತಕ್ಕ ಶಿಕ್ಷೆಯನ್ನು ಕೊಡ್ತಾರೆ ಎಂಬುದಕ್ಕೆ ಉದಾಹರಣೆನೇ ಸಮಿತ್ ರಾಜ್. ಇವತ್ತು ಈ ನಾಯಕರ ಜೊತೆ ಇವರು ಪೋಸ್ಟ್ ಕೊಟ್ಟು ಇಟ್ಟು ಇವತ್ತು ನಾಯಕರು ಏನು ಹೇಳಿದ್ದಾರೆ, ನನಗೆ ಮತ್ತೆ ಸಮಿತ್ ರಾಜ್ಗೆ ಸಂಬಂಧ ಇಲ್ಲ, ಅವ ನನ್ನ ಬಂಟನೆಲ್ಲ. ಆದರೂ ಕೂಡ ಭಯದಿಂದ ಜೈಲಿಗೆ ನೋಡಲಿಕ್ಕೆ ಹೋಗಿದ್ದಾರೆ. ಇವತ್ತು FSL ವರದಿ ಬರ್ತಾ ಇದೆ. ಇನ್ನು ಒಂದೆರಡು ದಿವಸದಲ್ಲಿ FSL ವರದಿಯೂ ಕೂಡ ಬರ್ತದೆ. ಸಮಿತ್ ರಾಜ್ ದರೆಗುಡ್ಡೆಯ ಮೊಬೈಲಿನಲ್ಲಿ ಹಾಗೂ ಹೆಚ್ಚಿನ ತನಿಖೆಗೆ ಆಗ್ರಹವನ್ನು ಮಾಡುತ್ತಾ ನಾವು ಗೃಹ ಸಚಿವರಿಗೆ ಮನವಿಯನ್ನು ಮಾಡಿದ್ದೇವೆ. ಈ FSL ವರದಿಯಲ್ಲಿ ಖಂಡಿತವಾಗಿಯೂ ಕೂಡ ಈ ಕ್ಷೇತ್ರದ ಜನರಿಗೆ ಏನು ಸಮಿತ್ ರಾಜ್ ದರೆಗುಡ್ಡೆಯ ಮೊಬೈಲಿನಲ್ಲಿ ವಿಡಿಯೋಸ್ ಇದೆಯಾ, ಆ ವಿಡಿಯೋಸನ್ನೆಲ್ಲ ನಾವು ಹೊರಗೆ ಹಾಕಬೇಕೆಂಬ ವಿನಂತಿಯನ್ನು ನಾವಂತೂ ಮಾಡುವುದಿಲ್ಲ. ಅದು ಅಂತ ನೀಚ ಕೃತ್ಯಕ್ಕೆ ನಾವಂತೂ ಕೈ ಹಾಕುವುದಿಲ್ಲ. ಆದರೆ ನೈಜ ವಿಚಾರ ಜನರಿಗೆ ಗೊತ್ತಾಗಬೇಕೆಂಬ ನಮ್ಮ ಹೋರಾಟ ಖಂಡಿತವಾಗಿಯೂ ಕೂಡ ಇದೆ. ಮುಂಬರುವ ದಿವಸದಲ್ಲಿ ನಾವು ಒಂದು ಪೋಸ್ಟರ್ ಕ್ಯಾಂಪೇನನ್ನು ಮಾಡ್ತಾ ಇದ್ದೇವೆ. ಪ್ರತಿ ಗ್ರಾಮ ಪಂಚಾಯತಿನಲ್ಲಿ, ಪ್ರತಿ ಬೂತಿನಲ್ಲಿ ಸಮಿತ್ ರಾಜ್ ಹಾಗೂ ಉಮಾನಾಥ್ ಕೋಟ್ಯಾನ್ರವರ ಸಂಬಂಧ ಏನು, ಉಮಾನಾಥ್ ಕೋಟ್ಯಾನ್ರವರು ಮೌನ ಯಾಕೆ, SIT ತನಿಖೆಗೆ ಉಮಾನಾಥ್ ಕೋಟ್ಯಾನ್ರವರು ಆಗ್ರಹ ಮಾಡಬೇಕೆಂಬ ಒಂದು ಬ್ಯಾನರನ್ನು ಹಾಕುತ್ತಾ ಸಮಿತ್ ರಾಜ್ ದರೆಗುಡ್ಡೆ ಉಚ್ಚಾಟನೆ ಯಾವಾಗ ಎಂಬ ಒಂದು ಪ್ರಶ್ನೆಯನ್ನು ನಾವು ಗ್ರಾಮಸ್ಥರು ಉಮಾನಾಥ್ ಕೋಟ್ಯಾನ್ರ ಹತ್ರ ಕೇಳುವಂಥ ಒಂದು ಪೋಸ್ಟರ್ ಕ್ಯಾಂಪೇನನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ನನಗೂ ಸಮಿತ್ ರಾಜ್ಗೂ ಏನು ಸಂಬಂಧ ಇಲ್ಲ, ಹೌದಲ್ವಾ? ಅವ್ರು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುವಾಗ ಹೇಳಿದರು ನನಗೂ ಮತ್ತೆ ಅವನಿಗೂ ಏನೂ ಸಂಬಂಧ ಇಲ್ಲ, ಅವ ಒಬ್ಬ ಹಿಂದೂ ಸಂಘಟನೆಯ ಕಾರ್ಯಕರ್ತ ಬಿಟ್ಟರೆ ನನಗೆ ಯಾರೂ ಬಂಟನಿಲ್ಲ ಅಂತ ಮಾತನ್ನು ಹೇಳಿದರು. ನನ್ನ ಕಾರಿನಲ್ಲಿ ನಾನು ಒಬ್ಬನೇ ತಿರುಗುವುದು ಅಂತ ಹೇಳಿದರು. ಯಾಕೆಂದರೆ ಅವರಿಗೆ ಭಯ ಇದೆ, ಅವರ ಒಳಗಿನ ಗುಟ್ಟು ಬೇರೆಯವರಿಗೆ ಗೊತ್ತಾಗ್ತದೆ ಎಂಬ ಭಯದಿಂದ ಅವರ ಕಾರಿನಲ್ಲಿ ಒಬ್ಬರೇ ತಿರುಗುವುದು. ಅಭಯ್ ಚಂದ್ರ ಜೈನ್ ಅವರ ಕಾರಿನಲ್ಲಿ ಕೂಡ ಯಾವತ್ತೂ ಕೂಡ 5ರಿಂದ 6 ಜನ ಇರ್ತಾರೆ. ನನ್ನ ಕಾರಲ್ಲಿ ಕೂಡ, ಅದು ನನ್ನ ಕಾರಲ್ಲಿ ಇರುವುದು ಅಂದರೆ ಅಭಯ್ ಚಂದ್ರ ಜೈನ್ ಕಾರಿನಲ್ಲಿ ಗೂಂಡರಿರುವುದಲ್ಲ, ನನ್ನ ಪಕ್ಷದ ಕಾರ್ಯಕರ್ತರು ನಮಗೆ ದುಡಿಯೋವರು ನಮ್ಮ ಕಾರಲ್ಲಿ ಇರುವಂಥವ್ರು ಅಂತ. ಅದರಲ್ಲೇ ಗೊತ್ತಾಗ್ತದೆ ಉಮಾನಾಥ್ ಕೋಟ್ಯಾನ್ರವರು ಎಂಥ ಸ್ವಾರ್ಥಿ ಅಂತ. ಒಬ್ಬ ಕಾರಲ್ಲಿ 1-2 ಜನರನ್ನು ಕೂರಿಸುವಂಥ ಯೋಗ್ಯತೆ ಇಲ್ಲದಂಥ ಶಾಸಕರು ನಮ್ಮ ಜೊತೆ ಇದ್ದಾರೆ.